ಮದ್ಯಪಾನ, ಧೂಮಪಾನ ಹಾಗೆ ಇನ್ಯಾವುದೇ ರೀತಿಯಾದಂತಹ ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲ ಡಾಕ್ಟ್ರೆ. ನನಗೆ ನೆಗೆಟಿವ್ ಇಮೋಷನ್ಸ್ ನನ್ನ ಆರೋಗ್ಯವನ್ನು ಹೇಗೆ ಹಾಳು ಮಾಡಲಿಕ್ಕೆ ಸಶಕ್ತವಾಗಿದೆಯಾ, ಹಾಗೆಯೇ ಪಾಸಿಟಿವ್ ಇಮೋಷನ್ಸ್ ಕೂಡ ನನಗೆ ಆರೋಗ್ಯವನ್ನು ಮರುಕಳಿಸುವಲ್ಲಿ ಹೆಲ್ಪ್ ಮಾಡಬಹುದಲ್ಲ. ಒಂದಿಷ್ಟು ಸ್ವಲ್ಪ ಹೊತ್ತಾದರೆ ಕೂಡ ನಗಲಿಕ್ಕೆ ನಾವು ನೇಚರಿಂದ ನಾವು ಸಫರ್ ಆಗ್ತಾ ಇದ್ದೇವೆ. ಸೊ ಇದನ್ನು ಹೇಗೆ ಹ್ಯಾಂಡಲ್ ಮಾಡೋದು, ಇದಕ್ಕಿರುವಂತಹ ದಾರಿ ಒಂದು. ಫಸ್ಟ್, ಗುಡ್ ಈವ್ನಿಂಗ್, ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್. ಇವತ್ತು ನಾನು ಇನ್ಸ್ಟಂಟ್ ಒಂದು ವಿಡಿಯೋ ಮಾಡಿ ನಿಮಗೆ ಅದನ್ನು ಶೇರ್ ಮಾಡ್ತಾ ಇದ್ದೇನೆ. ನನಗೆ ಇವತ್ತು ಸ್ಯಾಟರ್ಡೇ ವ್ಲಾಗ್ ಹಾಕಲಿಕ್ಕೆ, ನನಗೆ ಎಡಿಟ್ ಮಾಡಲಿಕ್ಕೆ ಪುರ್ಸೊತೆ ಆಗಲಿಲ್ಲ. ಹಾಗಾಗಿ ಎಂತ ಮಾಡೋದು, ನಿಮಗೆ ಬೇಸರ ಆಗ್ತದಲ್ಲ ಅಂತ ಹೇಳಿ ಈಗ ಇಲ್ಲಿ ತುಂತುರು ಮಳೆ ಎಲ್ಲ ಬರ್ತಾ ಉಂಟು. ಸೊ ಮಳೆಗೆ ಒಂದು ಸ್ವಲ್ಪ ಹೊತ್ತು ನಿಮ್ಮೊಟ್ಟಿಗೆ ಮಾತಾಡುವ ಅಂತ ಹೇಳಿ ಹೊರಟಿದ್ದೇನೆ. ಹಾಗೆ ಇವತ್ತಿನ ಒಂದು ತುಂಬ ಇಂಟ್ರೆಸ್ಟಿಂಗ್ ವಿಷಯ ಅಂತ ಹೇಳಿದರೆ ನಾನೊಂದು ಪಿಕ್ಚರ್ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ, ಆಯ್ತಾ. ತಮ್ನೈಲಲ್ಲಿ ಹಾಕಿದಂತಹ ನಮ್ಮ ಪಿಕ್ಚರ್ ಉಂಟಲ್ಲ, ಅದು 9 years ಓಲ್ಡು. ಅದು ಫೇಸ್ಬುಕ್ಕಲ್ಲಿ ಬಂದಿತ್ತು. ನನಗೆ ನೋಡಿ ಆಶ್ಚರ್ಯ ಆಯಿತು. ನಾನು ಮತ್ತು ನನ್ನ ಮಗನ ಫೋಟೋ ಅದು. ನಾವೆಲ್ಲಿಗೋ ಒಂದು ಹೀಗೆ ಬೇಸಿಗೆಯಲ್ಲಿ ಏನೋ ಟೂರ್ಗೆ ಹೋಗಿರುವಾಗ ತೆಗೆದಂತಹ ಫೋಟೋ ಅದು. ಹಾಗೆ ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡುವ ಅಂತ ಹೇಳಿ ಅದನ್ನು ನಾನು ತಮ್ನೈಲಲ್ಲಿ ಹಾಕಿದ್ದೆ. ಇವತ್ತಿನ ವಿಡಿಯೋದಲ್ಲಿ ಉಂಟಲ್ಲ, ನಾನು ಸ್ಪೆಷಲಾಗಿ ಒಂದು ಎಲ್ಲರಿಗೆ ಸಹ ಯೂಸ್ಫುಲ್ ಆಗುವಂತಹ ಒಂದು ಮಾಹಿತಿ ಹಂಚಿಕೊಳ್ಳಿಕ್ಕಿದ್ದೇನೆ. ಎಂತ ಹೇಳಿದರೆ, ಬಹಳಷ್ಟು ಜನರಿಗೆ ಅನಾರೋಗ್ಯ ಉಂಟಾದಾಗ ಫಸ್ಟಿಗೆ ಡಾಕ್ಟ್ರಲ್ಲಿ ನಾವು ಹೇಳೋದು, ನಮ್ಮ ಫ್ಯಾಮಿಲಿಯಲ್ಲಿ ಯಾರಿಗೆ ಸಹ ಇದಿರಲಿಲ್ಲ, ನನಗೆ ಯಾವುದೇ ರೀತಿಯಾದಂತಹ ಬ್ಯಾಡ್ ಹ್ಯಾಬಿಟ್ಸ್ ಇರಲಿಲ್ಲ, ಹಾಗಾದರೆ ಇದು ಯಾಕೆ ನನಗೆ ಬಂತು ಅಂತ ಹೇಳೋದು. ಅದಕ್ಕೆ ಹೆಚ್ಚಿನ ಡಾಕ್ಟರ್ಸ್ಗೆ ಆನ್ಸರ್ ಗೊತ್ತಿರ್ತದೆ, ಬಟ್ ಕೆಲವರು ಹೇಳ್ತಾರೆ, ಕೆಲವರು ಹೇಳೋದಿಲ್ಲ. ಹಾಗೆ ಅದಕ್ಕೆ ಒಬ್ಬ ಪೇಷಂಟ್ ಅದೇ ರೀತಿ ಒಂದು ಡಾಕ್ಟ್ರ್ ಹತ್ರ ಹೇಳಿದ್ರಂತೆ, ನನಗೆ ಮದ್ಯಪಾನ, ಧೂಮಪಾನ ಹಾಗೆ ಇನ್ಯಾವುದೇ ರೀತಿಯಾದಂತಹ ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲ ಡಾಕ್ಟ್ರೆ, ನಮ್ಮ ಹೆರಿಡಿಟಿಯಲ್ಲಿ ಕೂಡ ಇಂತಹ ಕಾಯಿಲೆ ಯಾರಿಗೆ ಸಹ ಇಲ್ಲ, ಆದರೆ ಇದು ನನಗೆ ಯಾಕೆ ಬಂತು ಅಂತ ಡಾಕ್ಟ್ರ್ ಹತ್ರ ಕೇಳ್ತಾರಂತೆ ಅವ್ರ ಪೇಷಂಟ್. ಅದಕ್ಕೆ ಡಾಕ್ಟ್ರ್ ಹೇಳ್ತಾರಂತೆ, ನಿನಗೆ ಈ ಕಾಯಿಲೆ ಬರಲಿಕ್ಕೆ ನಿನಗೆ ಇರಬೇಕಾದಂತಹ ಬ್ಯಾಡ್ ಹ್ಯಾಬಿಟ್ಸೇ ಕಾರಣ ಆಗಬೇಕಂತ ಇಲ್ಲ, ಬಟ್ ಇದಕ್ಕೆ ಇನ್ನೊಂದು ಬಲವಾದ ಕಾರಣ ಕೂಡ ಉಂಟು. ಬಹಳಷ್ಟು ಮನುಷ್ಯರು ಇದರ ಬಗ್ಗೆ ಗಮನ ಹರಿಸುವುದಿಲ್ಲ. ಹಾಗೆಯೇ ನೀನು ನಿನ್ನ ಮನಸ್ಸನ್ನೇ ನೀನು ಕೇಳಿಕೊ, ನಿನಗೆ ಯಾವುದಾದ್ರೂ ಮರೆಯಲಾಗದಂತಹ ಒಂದು ಕಹಿ ನೆನಪು, ನೆಗೆಟಿವ್ ಇಮೋಷನ್ಸ್ ನಿನ್ನ ಮನಸ್ಸಿನಲ್ಲಿ ಇದೆಯಾ, ಪ್ರತಿದಿನ ಕೂಡ ನೀನು ಅದನ್ನೇ ಮೆಲುಕು ಹಾಕಿಕೊಂಡು ಇರ್ತೀಯಾ, ನಿನಗೆ ನಿನ್ನೆ ಮಾಡಿದ್ದು ಬೇಡ, ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಏನು ಅಂತ ನೆನಪಾಗೋದಿಲ್ಲ, ಆದರೆ ಕೂತ್ಕೊಂಡಲ್ಲಿ ನಿಂತ್ಕೊಂಡಲ್ಲಿ ನಿನಗೆ ಆಗಾಗ ಈ ಒಂದು ನೆನಪು ನಿನಗೆ ಕಾಡ್ತಾ ಇರ್ತದೆಯಾ ಅಂತ ಡಾಕ್ಟ್ರು ಕೇಳಿದ್ರಂತೆ. ಅದಕ್ಕೆ ಪೇಷಂಟು ಅವನಿಗೆ ಒಮ್ಮೆಲೆ ರಿಯಲೈಸೇಷನ್ ಆಗ್ತದಂತೆ, ಓ ಹೌದು, ನನಗೆ ಬಹಳ ಹಿಂದಿನ ಒಂದು 20 ವರ್ಷ ಹಿಂದಿನ ಒಂದು ನೆನಪು, ಒಂದು ಕೆಟ್ಟ ನೆನಪು ನನ್ನನ್ನು ಆಗಾಗ ಕಾಡ್ತಾ ಇರ್ತದೆ ಅಂತ. ಅದಕ್ಕೆ ಅವನೇ ಡಾಕ್ಟ್ರಿಗೆ ಮರು ಸವಾಲು ಮಾಡ್ತಾನಂತೆ, ನನಗೆ ನೆಗೆಟಿವ್ ಇಮೋಷನ್ಸ್ ನನ್ನ ಆರೋಗ್ಯವನ್ನು ಹೇಗೆ ಹಾಳು ಮಾಡಲಿಕ್ಕೆ ಸಶಕ್ತವಾಗಿದೆಯಾ, ಹಾಗೆಯೇ ಪಾಸಿಟಿವ್ ಇಮೋಷನ್ಸ್ ಕೂಡ ನನಗೆ ಆರೋಗ್ಯವನ್ನು ಮರುಕಳಿಸುವಲ್ಲಿ ಹೆಲ್ಪ್ ಮಾಡಬಹುದಲ್ಲ ಅಂತ ಕೇಳ್ತಾನಂತೆ. ಅದಕ್ಕೆ ಡಾಕ್ಟ್ರು ಮೇ ಬಿ ಅಂತ ಹೇಳ್ತಾರಂತೆ. ಸೊ ಇವನು ಅಂದರೆ ಇವನಿಗೆ ಹೇಗೆ ಹೇಳಿದರೆ, ಜೀವನದಲ್ಲಿ ಯಾವುದೇ ಹೋಪ್ಸ್ ಇರಲಿಲ್ಲ. ಡಾಕ್ಟ್ರು ಹೇಳಿದ್ದಾರೆ, ನೀನು ಬದುಕಬೇಕಾದ್ರೆ ನಿನಗೆ ಇಷ್ಟು ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್, ಇಷ್ಟು ಪೇನ್ ಕಿಲ್ಲರ್ಸ್ ತಗೊಳ್ಳೇಬೇಕಾಗ್ತದೆ, ಸೊ ಬಹಳ ಕಷ್ಟ ಉಂಟು ನಿನಗೆ ಅಂತ ಹೇಳಿದ್ರಂತೆ ಓಪನ್ ಆಗಿ. ಸೊ ಅವನಿದನ್ನು ಚಾಲೆಂಜ್ ಆಗಿ ಸ್ವೀಕರಿಸಿಕೊಂಡು ಮನೆಗೆ ಬರ್ತಾನಂತೆ. ಅವನಿಗೆ ಒಬ್ಬ ಫ್ರೆಂಡ್ ಇರ್ತಾನಂತೆ, ಫ್ರೆಂಡ್ ಜೊತೆಗೆ ಡಿಸ್ಕಸ್ ಮಾಡಿ ಅವನೊಂದು ಸ್ಟೇಟಿಗೆ ಬರ್ತಾನೆ. ಸ್ಟೇಟ್ ಅಂತ ಹೇಳಿದರೆ ಒಂದು ಮೈಂಡ್ ಸೆಟ್ಟಿಗೆ ಬರ್ತಾನೆ. ಏನು ಅಂತ ಹೇಳಿದರೆ, ಪಾಸಿಟಿವ್ ಥಿಂಕಿಂಗ್ ಹೇಗೆ ನಮ್ಮಲ್ಲಿ ಉಂಟಾಗೋದು. ನಾವು ನೋಡಿ, ಕಷ್ಟದಲ್ಲಿರುವವರು ನಮಗೆ ನೆಗೆಟಿವ್ಸು ನಮ್ಮಲ್ಲಿ ಹಾಸುಹೊಕ್ಕಾಗಿರ್ತದೆ, ಅದನ್ನು ನಮಗೆ ತೆಗಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹೇಗೆ ಅಂತ ಹೇಳಿದರೆ, ನಾವು ಉಪವಾಸ ಮಾಡಬೇಕು ಅಂತ ಎಣಿಸಿದ ದಿವಸ ನಮಗೆ ಜೋರು ಹಸಿವೆ ಆಗ್ತದೆ, ಜೋರು ನಮಗೆ ನಾವು ಬಾಕಿ ದಿವಸ ಬೇಕಿದ್ರೆ 11 ಗಂಟೆಗೆ ಬ್ರೇಕ್ಫಾಸ್ಟ್ ಮಾಡೋದಿರ್ಬೋದು, ಆದರೆ ಉಪವಾಸ ಅಂತ ನಾವು ಮಾಡಲಿಕ್ಕೆ ಯಾವಾಗ ಡಿಸೈಡ್ ಮಾಡ್ತೇವೆ ಆ ದಿವಸ ನಮಗೆ 9 ಗಂಟೆಗೆ ಹಸಿವಾಗ್ತದೆ. ಅದೇ ತರಹ ನಾವು ನೆಗೆಟಿವ್ಸು ಮನಸ್ಸಿನಿಂದ ತೆಗಿಬೇಕು ಅಂತ ಹೇಳಿ ಯಾವಾಗ ನಾವು ಡಿಸೈಡ್ ಮಾಡ್ತೇವೆ, ನಮಗೆ ಅದು ಜಾಸ್ತಿ ಬಾಧಿಸ್ತದೆ. ಹಾಗಾದರೆ ಹೇಗೆ ನಾವು ಇದನ್ನು ಬ್ಯಾಲೆನ್ಸ್ ಮಾಡೋದು ಅಂತ ಹೇಳಿದರೆ, ನೆಗೆಟಿವ್ಸನ್ನು ನಾವು ಮುಟ್ಲಿಕ್ಕೆ ಹೋಗಲಿಕ್ಕಿಲ್ಲ. ನಾವು ಪಾಸಿಟಿವ್ ಥಿಂಕಿಂಗ್ಸನ್ನು, ಪಾಸಿಟಿವನ್ನು ನೋಡುವುದನ್ನು, ಕೇಳುವುದನ್ನು ನಾವು ಜಾಸ್ತಿ ಮಾಡಿಕೊಳ್ಬೇಕು. ಸೊ ಅವನೇನು ಮಾಡಿದ ಗೊತ್ತುಂಟಾ, ಅವನ ಟೈಮಲ್ಲಿ ಅಂತೆ ಚಾರ್ಲಿಂಗ್ ಚಾಪ್ಲಿ ಮತ್ತು ಕೆಲವು ಕಾಮಿಡಿಯನ್ಸ್ ಎಲ್ಲ ಕಂಡಾಪಟ್ಟೆ ಫೇಮಸ್ ಇದ್ರಂತೆ. ಇವನಿಗೆ ರಾತ್ರಿ ಪೇನ್ ಕಿಲ್ಲರ್ಸ್ ತಗೊಳ್ಳೋದೆ ನಿದ್ದೆ ಬರ್ತಿರ್ಲಿಲ್ಲ ಅಂತ. ಅದಕ್ಕೆ ಇವನೇನು ಮಾಡಿದ, ಮಲಗುವ ಮೊದಲು
15 ನಿಮಿಷಗಳ ಕಾಲ ಕಾಮಿಡಿ ಫಿಲ್ಮ್ ನೋಡಿ ಮಲಗಲಿಕ್ಕೆ ಸ್ಟಾರ್ಟ್ ಮಾಡಿದಂತೆ. ಅದು ಕಾಮಿಡಿ ಫಿಲ್ಮ್ ಎಷ್ಟು ಕಾಮಿಡಿ ಇತ್ತು ಅಂತ ಹೇಳಿದ್ರಂತೆ ಹೊಟ್ಟೆ ಹುಣ್ಣು ಆಗುವಷ್ಟು ನಗಡ್ತಾ ಇದ್ದಂತೆ. ಅರ್ಥ ಆಯ್ತಾ? ಅಷ್ಟು ನಗಡಿ ಆಗುವಾಗ ಅವನಿಗೆ ಪೇನ್ ಕಿಲ್ಲರ್ ತೆಕ್ಕೊಳ್ಳದೆ 2 ಗಂಟೆಗಳ ಕಾಲ ಒಳ್ಳೆ ನಿದ್ರೆ ಬರ್ತಿತ್ತಂತೆ ಅವನಿಗೆ. ಹಾಗಾಗಿ ಈ ರೀತಿಯಾದಂತಹ ಒಂದು ಟೆಕ್ನಿಕ್ ಅವನು ಉಪಯೋಗ ಮಾಡಿಕೊಂಡು 6 ತಿಂಗಳಲ್ಲಿ ಕಂಪ್ಲೀಟ್ ಆಗಿ ವಾಸಿಯಾದಂತೆ ಕಾಯಿಲೆಯಿಂದ. ಮತ್ತೆ ಡಾಕ್ಟ್ರ್ ಹತ್ರ ಹೋಗಿ, ಅಂದರೆ 6 ತಿಂಗಳ ನಂತರ ಹೋಗಿ ಡಾಕ್ಟ್ರ್ ಹತ್ರ ಟೆಸ್ಟ್ ಮಾಡುವಾಗ ಅವನಿಗೆ ಕಾಯಿಲೆ ಇರುವಂತಹ ಯಾವುದೇ ಕುರುಹುಗಳು ಸಿಗಲಿಲ್ಲಂತೆ. ಹಾಗಾಗಿ ಜೀವನದಲ್ಲಿ ಅತ್ಯವಶ್ಯಕ ಏನು ಅಂತ ಹೇಳಿದರೆ, ಹೌದು ನಮ್ಮ ಜೀವನದ ಅನೇಕ ಕಹಿ ಘಟನೆಗಳು ನಮಗೆ ಆಗಾಗ ನೆನಪಾಗ್ತದೆ. ಬಟ್ ಇದರಿಂದ ನಾವು ದೂರ ಹೋಗೋದು ಹೇಗೆ? ಇದಕ್ಕೆ ನಾವು ಸಂತೋಷದಿಂದ ಇರಲಿಕ್ಕೆ ಟ್ರೈ ಮಾಡಬೇಕು. ಅಂದರೆ ಸಂತೋಷ ನಮಗೆ ಪ್ರೆಸೆಂಟ್ ಸಿಚುವೇಷನಲ್ಲಿ ಎಲ್ಲರಿಗೆ ಸಹ ಇರ್ತದೆ ಅಂತ ಹೇಳಲಿಕ್ಕೆ ಆಗೋದು. ಯಾಕೆಂದರೆ ನಮ್ಮ ಜೀವನ ಒತ್ತಡದಲ್ಲಿ ಉಂಟು, ಅಂದರೆ ಕಾಂಪಿಟಿಷನ್ಸ್ ಜಾಸ್ತಿ ಉಂಟು. ನಮಗೆ ಅವರ ಹಾಗೆ ಇವರ ಹಾಗೆ ನಾವು ಕಂಪ್ಯಾರಿಸನ್ ಮಾಡ್ತೇವೆ. ನಮಗೆ ಹಾಗೆ ಆಗಬೇಕು, ಹೀಗೆ ಆಗಬೇಕು, ನಾವು ಅವರಿಗಿಂತ ಕೆಳಗಿದ್ದೇವೆ, ಮೇಲಿದ್ದೇವೆ, ಇಂತಹ ಭಾವನೆಗಳಿಂದಾಗಿ ನಾವು ಬಳಲ್ತಾ ಇರ್ತೇವೆ. ಎಷ್ಟಿದ್ದವರಿಗೂ, ಎಷ್ಟು ಕಡಿಮೆ ಇದ್ದವರಿಗೂ ಈ ಥರದ ಒಂದು ಟೆನ್ಷನ್ ಉಂಟಲ್ಲ. ಹಾಗಾಗಿ ನಾವು ದಿವಸದಲ್ಲಿ ಒಂದಿಷ್ಟು ಸ್ವಲ್ಪ ಹೊತ್ತಾದರೂ ಕೂಡ ನಗಲಿಕ್ಕೆ ನಾವು ಯೂಸ್ ಮಾಡಬೇಕು. ಆಯಿತಾ? ಕಾಮಿಡಿ ಫಿಲ್ಮ್ ನೋಡಬೇಕು, ಸಣ್ಣ ಮಕ್ಕಳ ಹತ್ರ ಮಾತಾಡಬೇಕು. ನಾನು ಮೊನ್ನೆ ಸಹ ಹೇಳಿದ್ದೆ, ಮರ ಗಿಡಗಳ ಜೊತೆ ಫ್ರೆಂಡ್ಶಿಪ್ ಮಾಡಬೇಕು. ನನಗೆ ಈ ಕೈಯೇ ನೋವು ಬಂತು ಅಂತ ಹೀಗೆ ಹಿಡ್ಕೊಂಡು ಈಗ ನಾನು ಹೀಗೆ ಹಿಡ್ಕೊಳ್ತಿದ್ದೇನೆ. ಹಾಗಾಗಿ ಇದಕ್ಕೆ ಇನ್ನೊಂದು ಸುಲಭವಾದ ಟೆಕ್ನಿಕ್ ಅಂತ ಹೇಳಿದರೆ, ಈಗ ನೋಡಿ ನಮಗೆ ಈ ಹಳೆಯ ನೆನಪುಗಳು ಬಾಧಿಸಿ ನಾವು ಒಂಥರ ಖಿನ್ನರಾಗಿ ಹೋಗ್ತೇವೆ. ಅಥವಾ ಪ್ರೆಸೆಂಟ್ ಸಿಚುವೇಷನ್ನಲ್ಲಿ ಸಹ ಯಾರಿಂದಲೋ ನಾವು ಹೇಳ್ತೇವೆ, ಅವರಿಂದಾಗಿ ನನಗೆ ಬೇಸರ ಆಯಿತು, ಇವರಿಂದಾಗಿ ನನಗೆ ಕೋಪ ಬಂತು. ಇಂತಹ ಭಾವನೆಗಳು ನಮಗೆ ಒಂದು ಮೂಡದು. ಕೋಪ ಎಂಬುದು ಆ ಕ್ಷಣದ ಮೂಡ್. ಇದು ನಮಗೆ ಪ್ರಾಕ್ಟೀಸ್ ಆಗ್ತಾ ಹೋದ ಹಾಗೆ ಅದು ನಮ್ಮ ಒಂದು ಬಿಹೇವಿಯರ್ ಆಗ್ತದೆ, ನಮ್ಮ ಒಂದು ಗುಣ ಅಂತ ಆಗ್ತದೆ. ಸೊ ಅದನ್ನು ಆವಾಗಲೇ ನಾವು ಕಟ್ ಮಾಡಬೇಕು. ಈ ಮೂಡು ನಮಗೆ ಕಂಟಿನ್ಯೂ ಆಗದ ಹಾಗೆ ನಾವು ಕಟ್ ಮಾಡಬೇಕಂದ್ರೆ ಅದಕ್ಕೆ ಸರಳವಾದಂತಹ ಸೂತ್ರ ಏನು ಗೊತ್ತುಂಟಾ? ನಾವು ಡೀಪ್ ಬ್ರೀದಿಂಗ್ ಮಾಡೋದಂತೆ. ಈಗ ನಮಗೆ ಗೊತ್ತಾಗಿದೆ ನಮ್ಮಲ್ಲಿ ಒಂದೇ ಒಂದು ಕೆಟ್ಟ ನೇಚರ್ ಉಂಟು. ಇದರಿಂದಾಗಿ ನಾವು ಜೀವನದಲ್ಲಿ ತುಂಬ ಸಫರ್ ಆಗ್ತಾ ಇದ್ದೇವೆ ಅಂತ ನಮಗೆ ಗೊತ್ತುಂಟು. ಅನಾರೋಗ್ಯ ಇರಬಹುದು, ರಿಲೇಷನ್ಶಿಪ್ ಇರಬಹುದು, ಅಥವಾ ಕಮರ್ಷಿಯಲ್ ಆಗಿರಬಹುದು. ಒಂದು ನೇಚರಿಂದ ನಾವು ಸಫರ್ ಆಗ್ತಾ ಇದ್ದೇವೆ. ಸೊ ಇದನ್ನು ಹೇಗೆ ಹ್ಯಾಂಡಲ್ ಮಾಡೋದು? ಇದಕ್ಕಿರುವಂತಹ ದಾರಿ ಫಸ್ಟ್ ಒಂದು ದಾರಿ ಅಂತ ಹೇಳಿದರೆ, ನಾವು ಡೀಪ್ ಬ್ರೀದಿಂಗ್ ಮಾಡೋದಂತೆ. ಅಲಾರಾಮ್ ಇಟ್ಟುಕೊಂಡು 5 ನಿಮಿಷಗಳ ಕಾಲ ನಾವು ಡೀಪ್ ಬ್ರೀದಿಂಗ್ ಮಾಡುವಾಗ ನಮ್ಮಲ್ಲಿ ಆ ಸ್ಟ್ರೆಸ್ ಹಾರ್ಮೋನ್ನ ವಿರುದ್ಧ ಹೋರಾಡುವಂತಹ ಸಂತೋಷದ ಹಾರ್ಮೋನ್, ನೋಡಿ ಅದಕ್ಕೆ ಸೈನ್ಸಲ್ಲಿ ಟೆಕ್ನಿಕಲ್ ವರ್ಡ್ಸ್ ಎಲ್ಲ ಉಂಟು. ಬಟ್ ನನಗೆ ಅದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡಲಿಕ್ಕೆ ನನಗೆ ನಾಲೆಗೆ ಮಗುಳುವುದಿಲ್ಲ ಹೇಳ್ತಾರಲ್ಲ ಹಾಗೆ. ಸೊ ಅದರ ಬಗ್ಗೆ ನಾಲೆಜ್ ಇದ್ದವರನ್ನು ವಿಡಿಯೋ ನೋಡಿದರೆ ಅವರಿಗೆ ಖಂಡಿತ ಗೊತ್ತಾಗ್ತದೆ. ನಾನು ಸಿಂಪಲ್ ಆಗಿ ಇದನ್ನು ಹೇಳಲಿಕ್ಕೆ ಟ್ರೈ ಮಾಡೋದು, ಎಲ್ಲರಿಗೆ ಸಹ ಅರ್ಥ ಆಗಲಿ. ಸೈನ್ಸ್ನ ದೊಡ್ಡ ಶಬ್ದಗಳನ್ನು ಹಿಡ್ಕೊಂಡು ಎಂತಾಗಬೇಕಲ್ಲ, ನಮಗೆ ನಮ್ಮ ಡೈಲಿ ಲೈಫಲ್ಲಿ ಬರುವ ಶಬ್ದಗಳನ್ನು ಯೂಸ್ ಮಾಡಿಕೊಂಡು ನಾವು ಮಾತಾಡಿದರೆ ಬೇಗ ಅರ್ಥ ಆಗ್ತದಲ್ಲ, ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ. ಅದನ್ನು ನಾವು ಇದು ಮಾಡೋದ್ರಿಂದ ಹ್ಯಾಪಿ ಹಾರ್ಮೋನ್ಸು, ಅದು ಜಾಸ್ತಿ ಬಿಡುಗಡೆ ಆಗಿ ನಮ್ಮ ಮೂಡು ನಮಗೆ ನಿರಂತರವಾಗಿ ಇರುವುದು ತಪ್ಪಿ ಹೋಗ್ತದೆ. ಅಂದರೆ ನಮ್ಮ ಆ ಮೂಡು ಅಲ್ಲಿಗೆ ನಮಗೆ ಮರೆತು ಹೋಗ್ತದೆ. ನಾವು ಕೋಪದಲ್ಲಿದ್ದೇವೆ ಅನ್ನುವಂತಹ ಪ್ರಜ್ಞೆ, ದುಃಖದಲ್ಲಿದ್ದೇವೆ ಅನ್ನುವಂತಹ ಪ್ರಜ್ಞೆ ಪುನಃ ಬರೋದಿಲ್ಲ. ಆ ಡೀಪ್ ಬ್ರೀದಿಂಗ್ ಆದ ಕೂಡಲೇ ನಾವು ನಾರ್ಮಲ್ ಆಗಿ ಬಿಡ್ತೇವಂತೆ. ಸೊ ಈ ಒಂದು ವಿಷಯ ಇವತ್ತು ನಿಮ್ಮ ಜೊತೆಗೆ ಹಂಚಿಕೊಳ್ಳುವ ಅಂತ ಅಂದ್ಕೊಂಡೆ. ಮತ್ತು ಇನ್ನೊಂದು ಅಂತ ಹೇಳಿದರೆ, ಗ್ರ್ಯಾಟಿಟ್ಯೂಡು ತುಂಬ ಇಂಪಾರ್ಟೆಂಟ್ ಅಂತೆ. ಸೊ ನಾನು ನಿಮಗೆ ಈಗ ತುಂಬ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದ್ದೇನೆ. ಹಾಗೆ ನೀವು ಕೂಡ ಮನೆಯಲ್ಲಿ ಅಥವಾ ದೇವರಿಗೆ ಅಥವಾ ಈ ವಿಶ್ವಕ್ಕೆ ಥ್ಯಾಂಕ್ ಯು ಹೇಳಲಿಕ್ಕೆ ನೀವು ಮರಿಬೇಡಿ. ಯಾಕಂತ ಹೇಳಿದರೆ ಇಲ್ಲದೇ ಇರುವುದಕ್ಕಿಂತ ಕೂಡ ನಮ್ಮಲ್ಲಿ ಇರುವುದು, ನಮ್ಮಲ್ಲಿ ಈಗ ಉಂಟಲ್ಲ ಏನು ಇಲ್ಲ ಅದಕ್ಕೆ ನಾವು ಕೊರಗುವ ಬದಲು ನಮ್ಮಲ್ಲಿ ಏನುಂಟು ಅದಕ್ಕೆ ನಾವು ವಿಶ್ವಕ್ಕೆ, ದೇವರಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದರೆ ತುಂಬ ಒಳ್ಳೆಯದು. ಹಾಗಾಗಿ ಈಗ ನೋಡಿ, ನನಗೆ ಜೀವನದಲ್ಲಿ ಬಹಳಷ್ಟು ಒಳ್ಳೆಯ ವಿಷಯಗಳುಂಟು. ಅದನ್ನು ನಾವು ಬರೆದು ಲಿಸ್ಟ್ ಮಾಡಿಟ್ಕೊಂಡು ಅದರ ಬಗ್ಗೆ ನಾವು ಖುಷಿಯಾಗಿದ್ದರೆ ನಮಗೆ ಇನ್ನೂ ಸಹ ಒಳ್ಳೆಯ ವಿಷಯಗಳು ಜೀವನದಲ್ಲಿ ಬರ್ತದೆ ಅಂತೆ. ಇಂಥದನ್ನು ನಾವು ಪ್ರಾಕ್ಟೀಸ್ ಮಾಡುವ ಅಂತ ಹಾಗೆ ಹೇಳಿದ್ದು ನಾನು. ಸೊ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರಬಹುದು, ಯೂಸ್ಫುಲ್ ಆಗಿರಬಹುದು. ನಾನು ನನ್ನದೇ ಆದಂತಹ ಲ್ಯಾಂಗ್ವೇಜಲ್ಲಿ ಮಾತಾಡಿದ್ದೇನೆ. ಹಾಗಾಗಿ ತಪ್ಪಿದರೆ ಕ್ಷಮೆ ಇರಲಿ. ಎಲ್ಲರೂ ಕೂಡ ಒಂದು ಡೀಪ್ ಬ್ರೀದಿಂಗನ್ನು ಜೀವನದಲ್ಲಿ ಪ್ರತಿನಿತ್ಯ 3-4 ಬಾರಿ ಆದರೂ ಟ್ರೈ ಮಾಡಿ. ಇದು ಅಲಾರಾಮ್ ಇಟ್ಟು ಮಾಡಿ, ಆಯಿತಾ?
ಹಾಗೆ ನಾನು ಸಹ ಟ್ರೈ ಮಾಡ್ತಾ ಇದ್ದೇನೆ. ನನಗೆ ಸಹ ಅನ್ನಿಸಿದೆ, ಅಂದರೆ ಕೆಲವೊಂದು ಸತಿ ಕೋಪ ಬರ್ತದೆ, ಬಂದು ಸ್ವಲ್ಪ ಹೊತ್ತಾಗುವಾಗ ನಮಗೆ ನೆನಪಾಗ್ತದೆ, ಹಾಂ ನಾನು ಡೀಪ್ ಬ್ರೀದಿಂಗ್ ಮಾಡಬೇಕು, ಆಗ ನಾನು ಹೋಗಿ ಮಾಡ್ತೇನೆ. ಹಾಗಾಗಿ ನನಗೆ ಈ ಥರ ನಿಮ್ಮ ಜೊತೆಗೆ ಮಾತಾಡಲಿಕ್ಕೆಲ್ಲ ಸಾಧ್ಯ ಆಗ್ತಾ ಉಂಟು. ಸೊ ನಿಮ್ಮ ಪ್ರೀತಿ, ನಿಮ್ಮ ವಿಶ್ವಾಸಕ್ಕೆ ನನ್ನ ಹೃದಯ ತುಂಬಿದ ಕೃತಜ್ಞತೆಗಳು, ಧನ್ಯವಾದಗಳು ನಿಮಗೆ. ನಿಮ್ಮ ಆಶೀರ್ವಾದ ಯಾವಾಗಲೂ ನನ್ನ ಜೊತೆಗೆ ಹೀಗೆ ಇರಲಿ. ಈ ವಿಡಿಯೋ ಇನ್ಸ್ಟಂಟಾಗಿ ನಾನು ಈಗಲೇ ಅಪ್ಲೋಡ್ ಮಾಡಿ ಬಿಡ್ತಾ ಇದ್ದೇನೆ. ಮತ್ತು ನನ್ನ ತಮ್ಮನೇಲಿ ಇವತ್ತಿದು ಹೇಗೆ ಉಂಟು ಅಂತ ಹೇಳಿ ಫೇಸ್ಬುಕ್ಕಲ್ಲಿ ಬಂದಿತ್ತು. ಸೊ ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡಿಕೊಳ್ಳುವ ಅಂತ ಆಯಿತು. ಥ್ಯಾಂಕ್ ಯು. ಬಾಯ್ ಬಾಯ್. ಟೇಕ್ ಕೇರ್. ಸ್ಟೇ, ನೋಡಿ ನಾನು ಯಾವಾಗಲೂ ಹೇಳ್ತೇನೆ, ಸ್ಟೇ ಹ್ಯಾಪಿ, ಹೆಲ್ದಿ ಆ್ಯಂಡ್ ಫಿಟ್. ಇದು ನನಗೆ ನಾನೇ ಹೇಳಿಕೊಳ್ಳೋದು ಅಂತ ಅರ್ಥ. ಫಿಟ್ ಒಂದು ನನಗೆ ಯಾವಾಗ ಅಂತ ಗೊತ್ತಿಲ್ಲ ಅದು. ಜೈ ಶ್ರೀರಾಮ್.